ಉತ್ತರ ಪ್ರದೇಶದ ಕಾಸಗಂಜ್ನಲ್ಲಿ ಮದುವೆ ಗೊತ್ತಾದ ಜೋಡಿ ಪ್ರವಾಸಕ್ಕೆ ಬಂದಿದ್ದಾಗ ಹುಡುಗನನ್ನ ದೂಡಿ ಹಾಕಿದ ತಂಡವು ತರುಣಿಯ ಮೇಲೆ ಗುಂಪು ಅತ್ಯಾಚಾರ ನಡೆಸಿದೆ. ಈ ನಡು ಹಗಲಿನ ಅತ್ಯಾಚಾರದ ಸಂಬಂಧ ಪೊಲೀಸರು 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಕಾಸಗಂಜ್ ಜಿಲ್ಲೆಯ ಹಜಾರಾ ಕಾಲುವೆಯ ನಾದ್ರೆ ಜಲಚರ ಪ್ರದೇಶಕ್ಕೆ ಈ ಮದುವೆ ಗೊತ್ತಾದ ಜೋಡಿಯು ಪ್ರವಾಸ ಬಂದಿತ್ತು. ಈ ನಡು ಹಗಲಿನ ಅತ್ಯಾಚಾರದ ಸಂಬಂಧ ಪೊಲೀಸರು 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಕಾಸಗಂಜ್ ಜಿಲ್ಲೆಯ ಹಜಾರಾ ಕಾಲುವೆಯ ನಾದ್ರೆ ಜಲಚರ ಪ್ರದೇಶಕ್ಕೆ ಈ ಮದುವೆ ಗೊತ್ತಾದ ಜೋಡಿಯು ಪ್ರವಾಸ ಬಂದಿತ್ತು. ವರದಿಯ ಪ್ರಕಾರ ಗುಂಪು ಅತ್ಯಾಚಾರ ನಡೆಸಿದವರ ಸಂಖ್ಯೆಯು ಅರ್ಧ ಡಜನ್ಗಿಂತಲೂ ಹೆಚ್ಚು. ಮೊದಲು ನಿಶ್ಚಿತ ವರನನ್ನ ಥಳಿಸಿದ ಗುಂಪು ತರುಣಿಯನ್ನ ಪಕ್ಕದ ಕೋಣೆಗೆ ಕರೆದೊಯ್ದು ಅತ್ಯಾಚಾರ ನಡೆಸಿದೆ. ಗುಂಪಿನ ಕೆಲವರು ಹೊರಗೆ ಆತನನ್ನ ಹೊಡೆಯುತ್ತಲೇ ಇದ್ರು. ಒಬ್ಬರಾದ ಮೇಲೆ ಒಬ್ಬರಂತೆ ರೇಪ್ ನಡೆದಿದೆ. ಕೂಡಲೇ ತರುಣಿ ಹೆತ್ತವರ ಮನೆಗೆ ಹಿಂತಿರುಗಿದ್ದಾಳೆ. ಆರೋಗ್ಯ ಹದಗೆಟ್ಟುದರಿಂದ ಆಸ್ಪತ್ರೆಗೆ ಹೋದಾಗ ಅತ್ಯಾಚಾರ ಬೆಳಕಿಗೆ ಬಂದಿದೆ. ಮನೆಯವರು ಪೊಲೀಸರಿಗೆ ದೂರು ನೀಡಿದ್ರು. 3ನೆಯ ದಿನ ಪೊಲೀಸರು 5ರನ್ನ ಬಂಧಿಸಿದ್ದು, ಇನ್ನುಳಿದ ರೇಪಿಸ್ಟರಿಗಾಗಿ ಪೊಲೀಸರ ಶೋಧ ನಡೆದಿದೆ. ಇದರಲ್ಲಿ 23 ಮಂದಿ ಆರೋಪಿಗಳಿದ್ದು, ಕಾಲುವೆಯ ಕೋಣೆಯ ಉಸ್ತುವಾರಿಯನ್ನ ಆರೋಪಿಗಳಿಗಾಗಿ ಹೆಸರಿಸಲಾಗಿದೆ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಸ್ಸಿಡಿಸಿಸಿ ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು.